Thank you.
विश्वधारणा
ಆನಂದಿಸುತ್ತ ಬಂದ ನೋಡೆ
ಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತ್ರವೃಕ್ಷ ಮಧುರನಾದದಿ ಸಾಂದ್ರವಾಯಿ ತಂತ್ರವೃಕ್ಷ ಮಧುರನಾದದಿ ಮಂದ ಮಲೆಯ ಮಾರುತದ ತಲೆಯ ನಾಡುವ ಮಾನಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ
ತಾಯಿ ಜಗನ್ಮಾತೆಯ ಆದೇಶದಂತೆ ಗಣಪತಿಯು ಬರುತ್ತಾನೆ. ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ಹೌದೇ? ಹೇ ಗಜಾಸುರ, ನನ್ನ ತಂದೆಯಿಂದ ವರ ಪಡೆದ ನೀನು ಇಷ್ಟೊಂದು ಅಹಂಕಾರದಿಂದ ಮೆರೆಯಬೇಡ. ದಾನವನಾದ ನೀನು ಈ ಶಿವ ಪಾರ್ವತಿಯರ ಪುತ್ರನೊಂದಿಗೆ ಕಾದಾಡುವೆಯಾ? ನಿನ್ನೊಂದಿಗೆ ಕಾದಾಡಲು ನಾನು ನಿನ್ನಂತೆ ಶಿಶುವಲ್ಲ. ಇದೋ ನಾನು ನನ್ನ ಶಕ್ತಿಯನ್ನು ನನ್ನ ಕೋರೆಯಿಂದ ನಿನ್ನ ಮುಟ್ಟಿ ಬಿದ್ದು ಬಿಡುತ್ತೇನೆ. ನೀನು ಅಷ್ಟೊಂದು ಬಲಿಷ್ಠನೇ? ಇದು ನೋಡು ನೋಡು. ಪಾರ್ವತಿಯರ ಪುತ್ರನಾದ ಗಣಪತಿಯಿಂದ ದಾನವನಾದ ಗಜಾಸುರ ಅಂತ್ಯ ಕಾಣುತ್ತಾನೆ. ಬನ್ನಿ, ಇದೀಗ ಶಾಂತಮೂರ್ತಿಯಾದ ಭವ್ಯ ಗಣಪತಿಯ ದರ್ಶನ ಮಾಡುವುದರ ಮೂಲಕ ನಾವು ನೀವೆಲ್ಲ ಅರ್ಥರಾಗೋಣ. ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ನಿರ್ಮಾಣ ನಿರ್ವಹಣೆ ವರ್ಣ ಆರ್ಟ್ಸ್ ಕಲ್ಲಡ್ಕ. ಕಲೆ ಮತ್ತು ಸಹಕಾರ ಆರ್ಟಿಸ್ಟ್ ಜೆಪಿ ಕೋಟೆಕ್ಕಾರ್. ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಈ ನಯನ ಮನೋಹರ ದೃಶ್ಯ ರೂಪಕದ ನಿರ್ಮಾಣ ಮತ್ತು ನಿರ್ವಹಣೆ ಶ್ರೀ ಸುಜಿತ್ ಕುಮಾರ್, ಶ್ರೀ ಸಾಯಿ ಕಲಾ ಸೌರಭ, ಹೈಲ್ಯಾಂಡ್ಸ್, ಮಂಗಳೂರು. ಸಂಪೂರ್ಣ ಸಹಕಾರ ಮತ್ತು ಸಲಹೆ ಶ್ರೀ
ಬನ್ನಿ ಮಹಾತ್ಮ, ದಯಮಾಡಿ ಕುಳಿತು ಕುಳಿತು. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮಿ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಪೂಜಿಸಬೇಕಾದ ಪಾದಗಳಿಗೆ ಎಂಥ ಅಪಚಾರವಾಗಿ ಹೋಯಿತು. ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀಡನಾಗಿ ಬಿಟ್ಟೆ. ಬ್ರಹ್ಮಪುತ್ರ, ನಡೆದು ಹೋದ ಅಪಚಾರವನ್ನು ಮನ್ನಿಸುವ ಕೃಪೆ ಮಾಡಿದಿರಾ? ನಿನ್ನ ಕೋಪ ತಂದಾತೀಯ. ತುಂಬಿದ ಉರುತು ಅರುಣಾಸುರನ ಕೆಡಗಾಯಿನ ಅಪ್ಪನ ಕೋಪ ತಾಪನು ತೆಂಗಾಯರೆ ಕಲ್ಪವೃಕ್ಷದ ಫಲಬೋಡು. ತುಂಬಿದ ಧ್ವನಿಪದ ಉಂಟಾಯರೆ ಕಮ್ಮೆನದ ಮಲ್ಲಿಗೆದ ಪುಷ್ಪಬೋಡು. ಉಪರೂಪಡು ದುನಿಪಿನ ವಜ್ರದುಂಬಿದ ವರದಾನದತ್ತಿನ ಎನ್ನತ ಮಗು ಒಂದಾಭಿಷೇಕಗಳು ತನುಕೊರಿಯರು ಮಲ್ಲಿಗೆ ಪುಟ್ಟದ ಸೇವೆಲ ಸ್ವೀಕಾರ ಮಲ್ಕೊಂಡೆ. ಗಾಯತ್ರಿ ದೇವಿನ ಬೆಳಗಾಗದ ದಿನ ಅರುಣಾಸುರಗು ಬ್ರಹ್ಮನವರ ಬದುಕು ಕುಂದೇಲು ಬರಂದಿಲಕ ವಜ್ರದುಂಬಿದ ಹೊರಟು ಬದುಕು ಕೆರಿಯೆ ಕುದುರೆಯ ಸಿರಿಯಾದ ಮೆಂಕಿನ ಯಾರು ಕಲ್ಸಿದ ನುವೆ ಕುದುರು ಜಲದುರ್ಗಿಯಾದ ಸಿರಿದುರ್ಗಿಯಾದ ವನದುರ್ಗಿಯಾದ ನೆನಪೆ ನಂದಿನ ಸುದೆ ನಡುಟು ಲಿಂಗರೂಪಡು ಉದಿದು ಬದುದು ನಮ್ಮ ರಾಂಬಿಕಿಯಾದ ಎನ್ನ ಕಲೆಕಾಣಿಕರ ತೋಚಾದ. ತುಂಬಿದ ಉರುಟು ಅರುಣಾಸುರನ ಕೆಡಗಾಯಿನ ಅಪ್ಪನ ಉಗ್ರ ಬ್ರಾಹ್ಮರಿ ರೂಪ ತಾಪನು ತೆಂಗಾಯರೆ ಗುಂಡಾಭಿಷೇಕದ ಒಟ್ಟಿಗೆ ಕಮ್ಮೆನದ ಮಲ್ಲಿಗೆದ ಪುಷ್ಪ ಅಪ್ಪನ ಸಿರಿಮುಡಿ ಸೇರ್ದಾಡು. ಐದಾವರನೇ ಕಟೀಲ್ ಕಪ್ಪ ಬ್ರಾಹ್ಮರಿಗೆ ಗುಂಡಾಭಿಷೇಕ ಮಲ್ಲಿಗೆದ ಭೂತ ಪೂಜೆ ಅರ್ಪಿಸಿದ ಮಹಾಮಲ್ಲ ಸೇವೆ. ಬಲೆ ಅಪ್ಪೆ ಮಲ್ಲಿಗೆದ ಐತುಡು ಸಿರಿ ಸಿಂಗಾರು ಕುಂದಿನ ಪೊರುನು ಕಣ್ಣ ನೆಲಿಕೆ ತೂಲೆ. ಭವದೊಳಗೆ ಶ್ರೀ ಕುಣಿದ ಹರಿ ಕುಣಿದ ನಮ್ಮ
ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಮಾಗಾಗಿ ಕೊರಳ ಮುತ್ತಿನ ಸರ ತರಲೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳೇಲಿ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಮಹಿಷಾಸುರನನ್ನು ಅಷ್ಟಭುಜೆಯಾಗಿ ಬಂದು ಸಂಹರಿಸಿ ಲೋಕಕ್ಕೆ ಶಾಂತಿ ಒದಗಿಸಿದ ಶ್ರೀದೇವಿಯ ಪುಣ್ಯ ಕಥಾನವೇ ಮಹಿಷಮರ್ದಿನಿ. ತಂದೆಯನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಮಹಿಷಾಸುರನು ಸ್ವರ್ಗಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಸದೆಬಡಿಯುತ್ತಾನೆ. ಸಜ್ಜನರನ್ನು ಪೀಡಿಸುತ್ತಾ ಅಧರ್ಮಿಯಾಗಿ ಮೆರೆಯುತ್ತಿದ್ದಾನೆ. ಪರಿಪರಿಯ ಉತ್ಪಾತಗಳನ್ನು ಸೃಷ್ಟಿಸುತ್ತಾ ದಿಟ್ಟ ಹೆಜ್ಜೆಯಿಂದ ಮುಂದುವರಿಯುತ್ತಾ ಇದ್ದೀಯ. 3 ಲೋಕದ ವೀರ ನಾನು. ಒಲಿದು ಬಾ, ಒಲಿಸು ನನ್ನನ್ನು. ಎಲವೋ ಅಧಮ,
ಮೂರು ಲೋಕಗಳನ್ನು ದೆಸೆಗೇಡಿಸಿದಂತಹ ನಿನ್ನನ್ನು ವರಿಸುವುದಕ್ಕಾಗಿ ಬಂದವಳಲ್ಲ, ಸುರರನ್ನು ಕೊರೆಯುವುದಕ್ಕಾಗಿ, ನಿನ್ನನ್ನು ತೊರೆಯುವುದಕ್ಕಾಗಿ ಬಂದವಳು. ಬಾ ಯುದ್ಧಕ್ಕೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಕುಸುಮ ಶ್ರೀದೇವಿ ರಕ್ಷೇಶ್ವರಿ. ಅಬ್ಬಬ್ಬಬ್ಬಬ್ಬಬ್ಬ, ದಾದಾಶ್ಚರ್ಯ. ಶುಂಭನ ಆಜ್ಞೆದ ಪ್ರಕಾರ ಕದಂಬ ಬನಕ್ಕೆ ಬೈದೆ. ಕದಂಬ ಬನಟ್ಟು ಪುನರ್ತಿ ಉಲ್ಲಲ್ಗೆ ಅದನ್ನು ನೆತೊಂದು ಪೋಯರ ಬೈದೆಯಾನು ಆಂಡ ಇದೇ ಬಣ್ಣದ ಆಶ್ಚರ್ಯನೇ ಆವೊಂದುಂಡು. ಹುಚ್ಚು ಮುಂಗುಲಿ ಭೇದ ಮದತದು ಒಟ್ಟಿಗೆ ಗೊಬ್ಬೊಂದುಂಡು. ಬಿಲಿ ಜಿಂಕೆ ಕೋಪ ಮದತದು ಒಟ್ಟಿಗೆ ಗೊಬ್ಬೊಂದುಂಡು. ಭಗಾಂಡ ಆ ಪೊನ್ನದು ದಿವ್ಯ ಶಕ್ತಿ ಉಪ್ಪಡು. ಓಲಲಾಲು. ಅಂದು ಯಾನೆ ಬೈದಿನಿ ನಿನ್ನನ್ನು ಸುಬ್ಬನಡೆಲೆ ತಂದು ಪೋಯರ ಬೈದೆ. ಚುಡಾಯಿನ ಪಾತ್ರ ಆಂಡ ಅವು ನಿನ್ನರ್ದು ಆ ಒಂದಿನ ಬೇಲೆ ಎನ್ನರ್ದು ಆ ಒಂದಿನ ಮೌಲ ಇಚ್ಚಿ ಅವು ನಿನ್ನ ಕನ ಭೂಮ್ರಾಕ್ಷೆ ಪಂಪುರಾಯ ಬತ್ತೆ ಆಯನ ಪತ್ತಾದು ಒಂದೇ ಮಂತೆ ಶುಂಭನ ಪರವಾದು ಚಂಡ ಮುಂಡೇರು ಬತ್ತರು ಅಕ್ಲನ ತರಿದು ಕರ್ತದು ಚೆಂಡು ಗೊಬ್ಬೆ ಸುಬ್ಬರಿತ್ತೆ ಮಹಿಷಾಸುರ ಪಂಪುರಾಯೆ ಆಯನ ಹಾಂಕಾರನು ಪಂತದು ಆಯನ ಕೆದ್ದು ಮಹಿಷಾಂತಕಿ ಆಯೆ ಆ ಶುಂಭೆ ಮಿಕ್ಲನು ಮಾತರನ್ನು ಎದುರು ಬುಡುಂದು ಆಯೆ ಬದುಕೊಂದುಲ್ಲೆ ತನ್ನ ಎರಮನಿಟ್ಟು ದೆಂಗುದುಕೊಂಡ ಆಯೆ ಮಾಮಲ್ಲ ಕೋಡಿ ಪುಕ್ಕೆಲೆ ಆಯನ ಪರವಾದು ಎನಡ ಪೆಟ್ಟು ಮಂತ್ರ ಈ 5 ಮಲ್ಲ ಕೋಡಿ ಪುಕ್ಕೆಲೆ ಒಳಗುಮ್ಮು ಅಂಚಾನ ಈ ಸುಮ್ಮನು ಮದಿಮ ಆಪುಜನ ಎನ್ನ ಶಕ್ತಿನ ತೂಪವೇ ಬಲ ಬಲ. ಆಶ್ಚರ್ಯ ಇಂದೇನ ಒಂಜೊಂದು ಪನ್ನಿ ನೆತ್ತೆಡು ಒರಿ ರಕ್ತ ಬೀಜನಿಗೆ ಪುಟ್ಟೊಂದುಲ್ಲೆ ರಕ್ತ
மிச்சின நீச்சரன்னு சொல்லப்படாது யாரு ரக்தேஸ்வரியாப்பே 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 ಭಕ್ತರನ್ನು ಹೊರೆಯಲು ಬಂದ ದೇವಿ ರಕ್ತೇಶ್ವರಿ ದೇವಿ ರಕ್ತೇಶ್ವರಿ ತಾಯಿ ಭುವನೇಶ್ವರಿ ರಕ್ತೇಶ್ವರಿ ಜಗದೀಶ್ವರಿ ಪರಿವಾರಕ್ಕೆ ಶಕ್ತಿ ರೂಪಿಣಿ ಓಂ ಶಕ್ತಿ ಜಗದಿ ಪರದಿಕಾಯನಿ ಮುಕ್ತಿ ನೀಡಿ ನೀತಿ ಶಕ್ತಿ ಜಗದಿ ಅಂತಕಿ ಮೈಶಾಂತಕಿ ದುಷ್ಟಾಂತಕಿ ರಕ್ತೇಶ್ವರಿ ಜಗದೀಶ್ವರಿ ಈಶ್ವರಿ ಜಗದೀಶ್ವರಿ ರಕ್ತೇಶ್ವರಿ ಜಗದೀಶ್ವರಿ ರಕ್ತೇಶ್ವರಿ ಎನ್ನ ಅಂಗರೂಪಿ ಆಯ್ನಯ್ಯಿ ನನ್ನದು ಮೂಗು ತುಳುನಾಡಿನ ನಂಬಿನಕ್ಲ ಮನಸ್ಸಿನ ನೆಲೆಯಾದ ಭಕ್ತರ ರಕ್ಷಣೆ ಮಾಡ್ಕೊಂಡು ಅನ್ಯಾಯದ ಸಾಧಿನ ನಗಪ್ನಗ್ಲ ಅಹಂಕಾರನು ಕೊಲ್ತದು ಒಚ್ಚಾಯ್ನಕ್ಲನು ದುಷ್ಟರನ್ನು ಕೆದ್ದು ಕಾರಣಿಕದ ಶ್ರೀದೇವಿ ರಕ್ತೇಶ್ವರಿಯಾದ ನೆಲೆಯಾಲ ರಕ್ತೇಶ್ವರಿಯಾದ ನೆಲೆಯಾಲ ರಕ್ತೇಶ್ವರಿಯಾದ ನೆಲೆಯಾಲ ಮೂರ್ತಿಲಿನ ಅಪ್ಪೆ ಆದಿಮಾಯಲ ಒಟ್ಟಿಪ್ಪೊನ್ನು ನಮ್ಮನ ಮಾತೆರೆಲ್ಲ ತುಂಬುದಿನ ಭೂಮಿ ಅಪ್ಪೆಲ ಒಟ್ಟಿಪ್ಪೊನ್ನು ನಂಕ್ ಮಾತೆರೆಗ್ಲ ಜನ್ಮ ಕೊಟ್ಟಿನ ಅಪ್ಪೆಲ ಪೊನ್ನು 4 ವರ್ಷ ಮುಟ್ಟ ಪೆದ್ದಿ ಅಪ್ಪೆ ತನ್ನ ಬಾಲೆಗೆ ನಿರಪೇರು ಕುರಿಯಲ್ಡಲ ನಮಕ್ ದಿನನಿತ್ಯಲ ಅಮೃತವು ಸರಿಸಮಾನವಾಯಿನ ಪೇರುನು ಕೊರ್ಪಿನ ಗೋಮಾತೆ ಅಲ್ಲ ಒಟ್ಟಿಪ್ಪೊನ್ನು ಪೇರನುರೇನು ಉರ್ಕಾರೊಂದು ಪರಪುನ ಗಂಗೆ ಅಲ್ಲ ಒಟ್ಟಿಪ್ಪೊನ್ನು ದುಷ್ಟ ರಕ್ಕಸೆರಾಯಿನ ಚಂಡಮುಂಡರ್ನ ರುಂಡೊನು ಕಟ್ಟದು ಚೆಂಡಪ್ಪಾರಾಯಿನ ಅಪ್ಪೆ ಚಾಮುಂಡಿಲ ಒಟ್ಟಿಪ್ಪೊನ್ನು ಅಂದು பொண்ணு பண்ட மயிர நலிக்கை நல்தொಂದು ಉರ ನಡಕೆ ನಡತೊಂದು ಮುಗುರು ತೆಲಿಕೆ ತೆಲಿಪುನ ನಲಿಕೆದಾಲು ಖಂಡಿತ ಆಗ್ತದೆ ಅಂಚಿತ್ತಿನ ಪೊನ್ನಗ ಒಂಜಿ ದೇವತನ ಸ್ಥಾನ ಕೊರ್ಪಿನಕವೇ ನಮ ರಾಮಾಯಣ ಮಹಾಭಾರತ ಭಾಗವತ ವೇದ ಉಪನಿಷತ್ತದ ಪುಟನು ತಿರ್ಪಿದ ತೂಂಡ ಅತ್ತಂಡ ತುಳುವ ನೆಲತ ಸತ್ತಿರನ ಪಾತ್ರನು ಕೆದಿಕೊಂಡೆ ಮಲ್ತದಕ್ಕೆಂಡ ಅಲ್ಪಲ್ಪ ನಮಕ್ ಪೊನ್ನ ಬದುಕದ ಕತೆ ಎತೆ ನೆಗೆತಿ ತೋಜುಂಡು ಅಧಿಕಾರ ಸಿರಿ ಸಂಪತ್ತುದ ಅದಪ್ಪುಡು ಸೊರ್ಕುದು பொன்ன பதுக்குத பேமே பேசருன்னு தெரியந்த பொண்ணு பண்பினால் போகத சொத்து பண்டது ஆனித ಕಾಲಡು ರಕ್ಕಸರ ಬಿದೆನು ಮುತ್ತಾದು ಧರ್ಮನು ಅದೆತ್ತು ಬಾಮ್ಯರೆ ಬೋಡಾದು ಅಪ್ಪೆ ಉಳ್ಳಾಲ್ತಿ ಬಗೆ ಬಗೆತ ರೂಪುಡು ಉಜಿಯ ಬೆಂದೇರು ತನ್ನ ಫಲಯನ ಕೈಕಾರು ಕಟ್ಪಾಯಿನ ಕಾರ್ಲದ ಅರಸುನ ಮಿತ್ತು ಬಗೆಬೂಟಿನ ಕಾಳಮ್ಮ ಕಾರ್ಮಿಕದ ದೈವ ಕಲ್ಲುಟ್ಟಿ ಆಯನು ಕಂಚಿನಕ್ಕ ಮಿಂಚಿನ ಗುವೇಡ್ ದುಷ್ಟರ ಮೋಸದ ಬಲೆಕ್ ಬಲಿಯಾಯಿನ ದೈವರಾಜಿ ಕೋಟ್ನಪ್ಪುನ ಪ್ರಾಣನೂರಿಪಾಯಿನ ಅಪ್ಪೆ ಕನ್ನಿಮಾನಿಗ ಸತ್ಯದ ಸಿರಿ
ಮಾಯಂದಾಲ್ ಮಾಸ್ತಿಯಮ್ಮ ಇಂಚ ಮುಕುಲು ಮಾತೆರ್ಲ ಅನ್ಯಾಯ ಅನಾಚಾರ ಅಧರ್ಮದ ವಿರುದ್ಧ ತುರುಂಬಾಟ ಮಲ್ತದ ತುಳುವ ನೆಲದ ಕಾರ್ಮಿಕದ ದಿವ್ವಲಾಯಿರು
ನೆಲೆಯಾಗಲು ಭಕ್ತರ ರಕ್ಷಣೆ ಮಾಡುವುದು ಅನ್ಯಾಯದ ಸಾಧಿಗೆ ನಗರ ಹಾಲ್ಗಾರನು ಕೊಟ್ಟದು ಮುಚ್ಚಾಯ್ಮತಿಯನ್ನು ದುಷ್ಟರನ್ನು ಗೆದ್ದು ಕಾಳಿಕದ ಶ್ರೀದೇವಿ ರಕ್ತೇಶ್ವರಿಯಾದ ನೆಲೆಯಾಲ ರಕ್ತೇಶ್ವರಿಯಾದ ನೆಲೆಯಾಲ ರಕ್ತೇಶ್ವರಿಯಾದ ನೆಲೆಯಾಲ.
ಶ್ರೀನಿವಾಸನನ್ನು ನಾನು ಮದುವೆಯಾಗುವುದಕ್ಕೂ ಏನು ಸಂಬಂಧ? ನೀನು ಮದುವೆಯಾಗಿರುವ ಶ್ರೀನಿವಾಸನೇ ವೈಕುಂಠದಲ್ಲಿರಬೇಕಾದ ನನ್ನ ಹೃದಯೇಶ್ವರ. ನಾನು ನಂಬುವುದಿಲ್ಲ. ನನ್ನ ಪತಿ ಶ್ರೀನಿವಾಸ ಹೇಗಾತನವಾಸಿ. ನಿನ್ನ ಮಾತು ನಿಜವಾದರೆ ನಿನ್ನವರನ್ನು ನೀನು ಉಳಿಸಿಕೊ. ನನ್ನ ಮಾತು ಸತ್ಯವಾದರೆ ನಮ್ಮವರನ್ನೇ ನಾನು ನಮ್ಮ ಲೋಕಕ್ಕೆ ಹೋಗುತ್ತೇನೆ. ಏನಾಯಿತು ನಿಮಗೆ? ಈ ಲಕ್ಷ್ಮಿ ಕೈ ಹಿಡಿದು ಇಳಿಸಿದರೂ ಹೀಗೆ ಸುಮ್ಮನಿದ್ದೀರಿ. ನನಗೂ ನಿನಗೂ ಸಂಬಂಧವಿಲ್ಲ. ನಾನು ನನ್ನ ಪದ್ಮಾವತಿನ ಬಿಟ್ಟು ಬರೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಡಿ. ಅವಳು ಇಂಥ ಅನ್ಯಾಯದ ಮಾತುಗಳನ್ನು ಆಡುತ್ತಿದ್ದರೂ ಸುಮ್ಮನಿರಲಿಲ್ಲ. ಇದು ನ್ಯಾಯವೇ ನಿಮಗೆ? ಯಾಕೆ ಮೂಕರಾಗಿದ್ದೀರಿ? ಏನೋ ತಿಳಿಯದವರಂತೆ ಇತ್ತು ನಮ್ಮಿಬ್ಬರ ಕಲಹ ಹೆಚ್ಚಿಸುವ ಬಯಕೆ ಏನು? ಇವರಂತೆ ನಿಂತಿದ್ದೀರಲ್ಲ, ಏನಾಯ್ತು ನಿಮಗೆ? ಇದೇಕೆ ಹೇಗಿದ್ದೀರಿ? ನನ್ನ ವೇದನೆ ತಿಳಿಯಲಿಲ್ಲವೇ? ನನ್ನ ಕಣ್ಣೀರು ಕಾಣಿಸಲಿಲ್ಲವೇ? ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದರೆ ನಿಮ್ಮ ತನುವು ಮನವು ಕಣ್ಣಾಗಿ ಹೋಯಿತೇನು? ಲಕ್ಷ್ಮೀ ಪದ್ಮಾವತಿಯರೇ, ನೀವು ಹೊರಗಡೆ ஏறி தொங்கி பொருளுத பொண்ணு குதிருத பாலிடுக்குள்ளிನ ಲೋಕ ಪುಗರ್ತೆದ பொருளதி ಕುದುರುದ ಸಿರಿ ಕುದುರುದ ಸಿರಿ ಅರುಣ, ಇನ್ನು ಪೊರ್ಲತ್ತು ನಿನ್ನ ನರಕಿಗೆ ಹುಲ್ಲು. ಅರುಣ, ಆನಿ ನಿನ್ನ ತಾಂಕದ ಅಮ್ಮೆ ಶುಂಭಾಸುರನು ಕದಮವನೊಟ್ಟು ಕೆರಿನ ಸಿರಿದೇವಿ ಕೌಶಿಕೆ ಯಾನೆ 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 ನೆನ್ಪುಂಡು ನೆನ್ಪುಂಡು ಬಲ ಎರಡು ತೋಜಾಲದಿಂದ ಚಾತುರ್ಪುಲು ಏ ರಣಮಾರಿ ಬಲ ಬಲ ನಿನ್ನ ರಕ್ತೇಶ್ವರಿನ ರೂಪದು ಬಲ ತೋಜಾಲ ಈ ಅರುಣಾಸುರ ತಕ್ಕ ಏತದು ತುಯರೇ ಸಾಂಬವ್ಯಾದ ಕುಲ ಓ ಮಾರಿ ಕಲ್ಲ ಮಾಡದ ಉಳ್ಳಾಯಿ ತೆಂಗಿಯಾದ ತೆಂಗದು ಕುಲದತ್ತ ಕುಡಾಯ ಕುಡಾಯ ನಿನ್ನಲ್ಲಿ ಕೆರುವೆ ಬಲ್ಲ
ಕೆಡಗಾಯ ಲೋಕದೊರ್ಮೆ ಧರ್ಮವು ನಿಲಮಲ್ತ ತಾಯ್ಕಪ್ಪೆ ತಾಯಪ್ಪ ಈ ಉಗ್ರ ರೂಪ ನಿಲಾಲಪ್ಪೆ ನಿಲಾಲ ಅರುಣ ಸೈತಿ ಬೊಕ್ಕಲ ನಿನ್ನ ಕೋಪ ತಂಗಾತಿಶ ತುಂಬಿದ ಉರುಟು ಅರುಣಾಸುರನ ಕೆಡಗಾಯಿನ ಅಪ್ಪನ ಕೋಪ ತಾಪನು ತೆಂಗಾಯರೆ ಕಲ್ಪ ವೃಕ್ಷದ ಫಲಬೋಡು ತುಂಬಿದ ಧ್ವನಿಪುನ ಉಂಟಾಯರೆ ಕಮ್ಮೆನದ ಮಲ್ಲಿಗೆದ ಪುಷ್ಪಬೋಡು ಉಗ್ರರೂಪಡು ತುನಿಪುನ ವಜ್ರ ತುಂಬಿದ ವರಗಾನ್ಪತ್ತಿನ ಎನ್ನ ತಪ್ಪುಗೂ ಗುಂಡಾಭಿಷೇಕಡು ತನುಕೊರಿಯರು ಮಲ್ಲಿಗೆ ಪುರ್ಪದ ಸೇವೆಲ ಸ್ವೀಕಾರ ಮಲ್ತೊಂಡೆ ಗಾಯತ್ರಿ ದೇವಿನ ಬೆರೆತಾಂಗ ಬದ್ದಿನ ಅರುಣಾಸುರಗು ಬ್ರಹ್ಮನವರ ಬದುಕು ಕುಂದೇಲು ಬರಂದಿಲಕ ವಜ್ರ ತುಂಬಿದ ಹೊರಟು ಬತ್ತದ ಕೆರಿಯೆ ಕುದುರುಗ ಸಿರಿಯಾದ ಮೆಂಕಿನ ಯಾನು ಕಲ್ಚಿಗದ ನುವೆ ಕುದುರುಡು ಜಲದುರ್ಗಿಯಾದ ಸಿರುದುರ್ಗಿಯಾದ ವನದುರ್ಗಿಯಾದ ಮೆರಪೆ ನಂದಿನ ಸುದಿ ನಡುಟು ಲಿಂಗರೂಪಡು ಉದಿದು ಬತ್ತದು ಭ್ರಮರಾಂಬಿಕೆಯಾದ ಎನ್ನ ಕಲೆ ಕಾಣಿಕರು ತೋಚಾವೆ ತುಂಬಿದ ಉರುಟು ಅರುಣಾಸುರನ ಕೆಡಗಾಯಿನ ಅಪ್ಪನ ಉಗ್ರ ಬ್ರಾಹ್ಮರಿ ರೂಪ ತಾಪನು ತೆಂಗಾಯರೆ ಗುಂಡಾಭಿಷೇಕದ ಒಟ್ಟಿಗೆ ಕಮ್ಮೆನದ ಮಲ್ಲಿಗೆದ ಪುಷ್ಪ ಅಪ್ಪನ ಸಿರಿಮುಡಿ ಸೇರ್ದಾಂಡು ಐದಾವರನೆ ಕಟೀಲ್ ದಪ್ಪರ ಬ್ರಾಹ್ಮರಿಗೆ ಗುಂಡಾಭಿಷೇಕ ಮಲ್ಲಿಗೆದ ಊಟ ಪೂಜೆ ಅರ್ಪಿತ್ತಿದ ಮಹಾಮಲ್ಲ ಸೇವೆ ಬಲೆ ಅಪ್ಪೆ ಮಲ್ಲಿಗೆದ ಐತುಡು ಸಿರಿ ಸಿಂಗಾರುಡು ಕುಂದಿನ ಪುರುಳನು ಕಣ್ಣ ನಿಲಿಕೆ ತೂಲೆ ಇರೆಗು ಪೂತ ಪೂಜೆ ಅವ್ವೆ ಮಲ್ಲ ಪೂಜೆ ಇರೆಗು ಪೂತ ಪೂಜೆ ಅವ್ವೆ ಮಲ್ಲ ಪೂಜೆ ಗೊಂಡದ ಅಭಿಷೇಕ ಇರೆನ ಪ್ರೀತಿದ ಸಿರಿ ಪರಕೆ ಇರೆಗು ಪೂತ ಪೂಜೆ ಅವ್ವೆ ಮಲ್ಲ Hey!
ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ. ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ಬಂದಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ಬಂದಿತಮ್ಮ. ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ. ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ, ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ. ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ. ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ.
ಪ್ರಸಾದ ಸ್ಮರಣಿಕೆ ಅಂದರೆ ಶಕ್ತಿ ಸೋಮೇಶ್ವರ ತಿಳುವಳಿಕೆ ಗುಂಪುಡು ಬಹುಮಾನ ಪಡೆದು ನಮ್ಮ ಊರಿಗೂ ಒಂದು ಪೆನ್ಮೇಲೆ ತಂದ ಇದ್ದಾರೆ ಶಾಖಾ ಮಹೋತ್ಸವ ಸಮಿತಿ ಪರವಾಗಿ ಕೂಡಲ್ ಸೊಲ್ಮೇಲೆ ಸಂಘವಿಲ್ಲ ಅಂದರೆ ನಿಮ್ಮ ಈ ಶೋಭಾಯಾತ್ರೆ ಸ್ತಬ್ಧಚಿತ್ರದ ಮೂಲಕ ಶೋಭಾಯಾತ್ರೆಯನ್ನು ಪ್ರತಿಮಂತ್ರಿಗಳ ನೆಚ್ಚಿನ ಆದರ್ಶ ಮಿತ್ರ ನೇತಾ ವ್ಯವಸ್ಥಾಪಕ ಪ್ರಸಾದ ಸ್ವೀಕಾರ ಮಾಡಿದ್ದು ಟೀಮ್ ರಂಗೋಲಿ ಇಂಗ್ಲಿಗೆ ರಕ್ಷಣೆ ಕೊಂಡಂಚಿನ ಉಳ್ಳಾಲ ಪೊಲೀಸ್ ಠಾಣಾ ಆರಕ್ಷಕರು ಬತ್ತದು ಆರಕ್ಷಕರ ಇಡು ಏರನೆಲ್ಲ ಬತ್ತದು ಪ್ರಸಾದ ಸ್ವೀಕಾರ ಮಾಡ್ಪಡು ಒಂದು ವಿನಂತಿ ಮಲ್ತೊಂದಿಲ್ಲ ಅಂಚಿನೆ ಟ್ರಕ್ದ ಸಾರಥಿಲು ಬೊಕ ಪ್ರಸಾದ ಸ್ವೀಕಾರ ಮಾಡ್ತಾರೆ ಏರನೆಲ್ಲ ಬಾಕಿ ತಿನ್ನ ಆಯ್ನಾತ ಬೇಗ ಬತ್ತದು ಪ್ರಸಾದ ಸ್ವೀಕಾರ ಮಲ್ಪಡು ಈತ ವಿಸರ್ಜನಾ ಪೂಜೆ ನಡಪೆರಂಡು ಹರಿ ಓಂ ಹರಿ ಓಂ ಎಂಗ್ಲ ಈ 42ನೇ ವರ್ಷದ ಶ್ರೀ ಶಾರದಾ ಮಾತೆನ ವಿಗ್ರಹನ ಜಲಸ್ತಂಭನ ಮಲ್ಪೆರವಲ್ಲಿ ಕೋಟೆ ಬಳಿ ಫ್ರೆಂಡ್ಸ್ ಉಚ್ಚಿಲ ಮುಕ್ಲೆಗೆ ಮುಕುಲ ಬತ್ತದ ಪ್ರಸಾದ ಸ್ವೀಕಾರ ಮಲ್ಪಡು ಬಂದು ವಿನಂತಿ ಮಲ್ತೊಂದುಲ್ಲ ಇಂಗೆಲ್ಲ ಈ 42ನೇ ವರ್ಷದ ಶೋಭಾಯಾತ್ರೆಯನ್ನು ಬಾರಿ ಪೊರ್ಲು ಮತ್ತು ಕೊರ್ನೆಂಚಿನ ಮಾತಾ ಸಂಘ ಸಂಸ್ಥೆಗಳ ಎಂಕಲು ಕೊಡುವರ ಮನಪೂರ್ವಕವಾದ ಸೊಲ್ಮೆಲೆ ಸಂದ ಒಂದು ದುಂಬಗಲ ಎಂಕಲ ನಿಖಲ ಸಹಕಾರ ಇಂಚೆನೆ ಉಪ್ಪಡ ಪಡೆದು ನಿಖಲ ವಿನಂತಿ ಮಂತಂದು ಇತ್ತೆ ಶ್ರೀ ಶಾರದಾ ಮಾತೆಗ ವಿಸರ್ಜನಾ ಪೂಜೆಗೆ ಅನುಮತಿ ಕೊರಡು ಬಂದು ನಿಖಲ ವಿನಂತಿ ಮಂತಂದಿಲ್ಲ ಮಾತಾ ತಾಸೆ ಬ್ಯಾಂಡ್ ದಕ್ಕಲು ಕೊಂಬು ದಕ್ಕಲು ತಾಸೆ ಪುಟ್ಟದು ಸಹಕರಿಸು SMC ಸೋಮೇಶ್ವರ ನೇಕ ದಾರಿದೀಪದ ವ್ಯವಸ್ಥೆ ಮಂತಿನಕ್ಲೆ ಎರಡು ಬತ್ತದ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ ಮಂತಲ್ಲ ದಾರಿದೀಪದ ವ್ಯವಸ್ಥೆ ಮಂತಿನಕ್ಲೆ
Gracias.